ದೀಪಾವಳಿ ಯಾಕೆ ಆಚರಿಸ್ತಾರೆ ಗೊತ್ತಾ? ಅದಕ್ಕೆ 2 ಕಾರಣಗಳಿವೆ. ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣ 14 ವರ್ಷ ವನವಾಸ ಮುಗಿಸಿ ರಾಕ್ಷಸ ರಾವಣನನ್ನು ಕೊಂದು ಸೀತೆಯನ್ನು ಕರೆದುಕೊಂಡು ಲಕ್ಷ್ಮಣನ ಜೊತೆಗೆ ಅಯೋಧ್ಯೆಗೆ ಮರಳಿದ ರಾಮನಿಗೆ ಅಯೋಧ್ಯೆಯ ತುಂಬ ದೀಪಾಲಂಕಾರ ಮಾಡಿ ರಾಮನಿಗೆ ಸ್ವಾಗತ ಮಾಡಿ ಸಂಭ್ರಮಿಸಿತು. ಲಂಕೆಯಲ್ಲಿ ಕತ್ತಲು ತುಂಬಿದ ಸೀತೆಯ ಬಾಳು ಬೆಳಕಿನೆಡೆಗೆ ತಂದ ಶ್ರೀರಾಮ ಕತ್ತಲಿನಿಂದ ಬೆಳಕಿನೆಡೆಗೆ ನಡೆದ ಈ ಘಟನೆಯನ್ನು ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತಾರೆ. ಮತ್ತು ಶ್ರೀಕೃಷ್ಣನು 16,000 ಸ್ತ್ರೀಯರನ್ನು ಬಂಧನದಲ್ಲಿ ಇಟ್ಟುಕೊಂಡ ನರಕಾಸುರನನ್ನು ಕೊಂದು ಬಂಧನ ಮುಕ್ತಗೊಳಿಸಿದ ಆ ಹೆಣ್ಣು ಮಕ್ಕಳ ಕತ್ತಲಾಗಿದ್ದ ಬದುಕಿಗೆ ಬೆಳಕು ತಂದ ಶ್ರೀಕೃಷ್ಣನ ಸಾಹಸವನ್ನ ದೀಪ ಹಿಡಿದು ಸಂಭ್ರಮಾಚರಣೆ ಮಾಡಲಾಯಿತು. ಕತ್ತಲು ತುಂಬಿದ ಹೆಣ್ಣು ಮಕ್ಕಳ ಬದುಕಿಗೆ ಬೆಳಕು ತಂದ ದಿನದಂದು ದೀಪಾವಳಿ ಆಚರಿಸುತ್ತಾರೆ.